ಮುಂಬೈ ಬಂಟರ ಸಂಘ ಡುಂಬಿವಿಲಿ ಇದರ ಪ್ರಾದೇಶಿಕ ಸಮಿತಿಗೆ ಮುಂದಿನ 3 ವರ್ಷದ ಅವಧಿಗೆ ಆಯ್ಕೆಯಾದಂಥ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಇತ್ತೀಚೆಗೆ ನಡೆಯಿತು. ಸಮಾರಂಭದ ಒಂದು ವರದಿ ಇಲ್ಲಿದೆ. ಮುಂಬಯಿಯ ಪ್ರತಿಷ್ಠಿತ ಸಾಮಾಜಿಕ ಸಂಘಟನೆ ಬಂಟರ ಸಂಘದ ಡೊಂಬಿವಲಿ ಪ್ರಾದೇಶಿಕ ಸಮಿತಿಯ ಮುಂದಿನ 3 ವರ್ಷದ ಅವಧಿಗೆ ಆಯ್ಕೆಯಾದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಜನವರಿ 10ರಂದು ಸಂಜೆ ಡೊಂಬಿವಲಿ ಪೂರ್ವದ ಸುಯೋಗ್ ಹೋಟೆಲ್ನ ಸಭಾಗೃಹದಲ್ಲಿ ನಡೆಯಿತು. ಸದಸ್ಯರ ಮಕ್ಕಳ ಮತ್ತು ಯುವ ವಿಭಾಗದವರ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಒಟ್ಟು ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಬಳಿಕ ಅತಿಥಿ ಗಣ್ಯರು ದೀಪ ಬೆಳಗಿಸಿ ಪದಗ್ರಹಣ ಸಮಾರಂಭಕ್ಕೆ ಚಾಲನೆ ನೀಡಿದರು. ನಿರ್ಗಮನ ಕಾರ್ಯಾಧ್ಯಕ್ಷ ರಾಜೀವ್ ಭಂಡಾರಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಬಳಿಕ ರಾಜೀವ್ ಭಂಡಾರಿ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಕರುಣಾಕರ್ ಶೆಟ್ಟಿ ಕಲ್ಲಡ್ಕ ಅವರಿಗೂ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಹರಿಣಿ ಶೆಟ್ಟಿ ಅವರು ನೂತನ ಕಾರ್ಯಾಧ್ಯಕ್ಷೆ ಕೃಷ್ಣಿ ಶೆಟ್ಟಿ ಅವರಿಗೂ, ಯುವ ವಿಭಾಗದ ಕಾರ್ಯಾಧ್ಯಕ್ಷ ಮಹೇಶ್ ಶೆಟ್ಟಿ ಅವರು ಸಜೀಪ ಗುತ್ತು ವಿಜಯ್ ಶೆಟ್ಟಿ ಅವರಿಗೂ ಅಧಿಕಾರ ಹಸ್ತಾಂತರಿಸಿದರು. ಅಧ್ಯಕ್ಷರೇ ಇಡೀ ತಂಡಗೂ ಈ ಜವಾಬ್ದಾರಿನ ಪಟ್ಟೊಂದುಳ್ಳರು 2017 3 ವರ್ಷ ಡೊಂಬಿವಲಿ ಪ್ರಾದೇಶಿಕ ಸಮಿತಿ ಪ್ರಗತಿತ ಪತೊಟ್ಟು ಸಾಗಡೆ ಪಲ್ಪನ ಹಾರೈಕೆ ದೊಟ್ಟು ಈ ಜವಾಬ್ದಾರಿ ನಮ್ಮ ಕೊಟ್ಟ ಕರುಣಾಕರ್ ಶೆಟ್ಟಿ ಕಲ್ಲಡ್ಕ ಮತ್ತು ಕೃಷ್ಣಿ ಎಂ ಶೆಟ್ಟಿ ಅವರು ಅಧಿಕಾರ ಸ್ವೀಕರಿಸಿ ಮಾತನಾಡಿದರು. 4 ಜನ ಎಡ್ಡೆಂತನಕಲ ಸಹವಾಸ ಇತ್ತಿನಿಡ್ದವರ ಯಾನ್ ಎನ್ನಡನೆ ಪ್ರಶ್ನೆ ಪಾಡೊಂಡೆ ಯಾನ್ ಇಂಚೆತ್ತನ ಪೊರ್ಲು ಎನ್ನ ಮನಸ್ಸು ಬಂಡು ಒಂಜಿ 4 ಜನ ಕಾಣಲ ಉಪಕಾರ ಆಪುಲೆಕ ಬದುಕಲ ಬಂಡು ಆ ಶಿಕ್ಷಣ ಇಂಕ್ ಬಾಲ್ಯೋಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪಂಡ RSS ದ ಮೂಲಕ ಯಾನ್ ಪಡೆಯಿನ ಧನ್ಯಂದೆ ಎನ್ನಿವೆ. ಪ್ರತಿಷ್ಠಿತ ಬಂಟ ಸಮಾಜದ ಸೇವೆ ಮಲ್ಪನ ಭಾಗ್ಯ ತಿಕ್ಕದಿಂದಾಂಡ ನಿನ್ನ ಸೌಭಾಗ್ಯ. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಜಾಗತಿಕ ಬಂಟರ ಒಕ್ಕೂಟದ ಉಪಾಧ್ಯಕ್ಷ ಐಕಳ್ ಹರೀಶ್ ಶೆಟ್ಟಿ, ಬಂಟರ ಸಂಘದ ಟ್ರಸ್ಟಿ ಕರ್ನಿರೆ ವಿಶ್ವನಾಥ್ ಶೆಟ್ಟಿ, ಮಧ್ಯ ವಲಯದ ಸಮನ್ವಯಕ ಇಂದ್ರಾಳಿ ದಿವಾಕರ್ ಶೆಟ್ಟಿ ಸಮಾಜ ಬಾಂಧವರನ್ನುದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭ ರಾಜೀವ್ ಭಂಡಾರಿ ಮತ್ತು ಅವರ ತಂಡದ ಪದಾಧಿಕಾರಿಗಳನ್ನು ಗೌರವಿಸಲಾಯಿತು. ಪದ್ಮನಾಭ್ ಪಯ್ಯಾಡೆ ಅವರು ಅಧ್ಯಕ್ಷೀಯ ಭಾಷಣ ಗೈದರು. ಸಂಘ ಏನೇ ಬೋರ್ಡ್ ಬನ್ ಸಂಘ ನಿಗಳ ಬನ್ಸೋರು ಏನು ಬರ್ತೀರಿ ಇದು ಮಲ್ಲಕಲ ಸಂಘ ಪಾಪದೊಂಗೆ ಬಂತಿನತ್ತಿ ಆಂಡ ಇನ್ನು ಮಲ್ಲಕಲು ಪರಿವೇಜಿ ಮಲ್ಲಕಲು ಹತ್ತಿ ಇನ್ನು ಜವಾಚಿಯರ ಬಂಡ ಇನ್ನು ಬನ್ ಸಂಘ ಇನ್ನು ಪಾಪದೊಂಗಲ ಸಂಘ ಅಂತ ಆತನು ಇನ್ನು ಮಾತ ನಾವು ಹುಟ್ಟುವಾಗ ನಮ್ಮ ನಟನೆಲ್ಲ ಮಂದಿ ಸಮಾಜ ಕೆಲಸ ಮಾಡ್ಬೋಗ ಮಾತೆಲ್ಲ ತುಂಬಲಿ ಒಂದೇ ಮನಸ್ಸಲ್ಲಿ ಹೋಗಿ ನಮ್ಮ ತುಂಬು. ಬಂಟರ ಸಂಘದ ಪದಾಧಿಕಾರಿಗಳು, ಡೊಂಬಿವಲಿ ಪ್ರಾದೇಶಿಕ ಸಮಿತಿಯ ಪದಾಧಿಕಾರಿಗಳು ವೇದಿಕೆಯಲ್ಲಿದ್ದರು. ಅಶೋಕ್ ಪಕ್ಕಳ ಕಾರ್ಯಕ್ರಮ ನಿರೂಪಿಸಿದರೆ ದಿನೇಶ್ ಶೆಟ್ಟಿ ವಂದಿಸಿದರು. ಡೊಂಬಿವಲಿ ಸಮಿತಿಯ ಮುಂದಿನ 3 ವರ್ಷದ ಕಾರ್ಯಾವಧಿಗೆ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕರುಣಾಕರ್ ಶೆಟ್ಟಿ ಅವರು ನೇರ ನುಡಿಯ ಕ್ರಿಯಾಶೀಲ ವ್ಯಕ್ತಿತ್ವದೊಂದಿಗೆ ನಾಯಕತ್ವ ಗುಣವನ್ನು ಮೈಗೂಡಿಸಿಕೊಂಡಿದ್ದು, ಇವರ ಅಧ್ಯಕ್ಷಾವಧಿಯಲ್ಲಿ ವಿನೂತನ ಯೋಜನೆಗಳ ಮೂಲಕ ಈ ಪ್ರದೇಶದ ಬಟ್ಟ ಬಂಧುಗಳ ಮನಗೆಲ್ಲಲಿ ಎಂಬ ಹಾರೈಕೆ ನಮ್ಮದು. ಇನ್ನಂಜೆ ಜೈರಾಮ್ ಜೊತೆ ಪ್ರಸಾದ್, ಮುಂಬೈ ನ್ಯೂಸ್ಗಾಗಿ.